ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅವರೆಕಾಳು ಟೊಮೊಟೊ ಬಾತ್ ಹೇಗೆ ಅಂತ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ನಮಗೆ ಅವರೆಕಾಳು ಬಾತ್ ಮಾಡೋಕ್ಕೆ ಬೇಕಾಗಿರೋದು ಸಾಮಗ್ರಿ, ಮಸಾಲ ಐಟಮ್ಸ್, ಬೆಳ್ಳುಳ್ಳಿ ಬೇಕು. ಅದಾದಮೇಲೆ ನಾವು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಳ್ರಿ. ಅದರಲ್ಲಿ ಒಂದು 4-5 ಸುಮಾರಾಗಿ ಒಂದು 7-8 ಆಗೋಷ್ಟು ಬೇಕು. ಶುಂಠಿ ಅಷ್ಟು ಇರಲೇಬೇಕು. ಒಂಚೂರು ಸಪ್ಪೆ ಇದ್ದರೆ ಯಾರಿಗೂ ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ತೊಗೊತಿರೋದು ಪುದೀನ ಒಂಚೂರು ಎಣ್ಣೆಲಿ ಬಾಡಿಸ್ಬಿಟ್ಟು ನೀವು ಈ ಥರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಪುದೀನ ಫ್ಲೇವರ್ ಎಲ್ಲ ಗೊತ್ತಾಗ್ತಿರಬೇಕು. ಪುದೀನ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಲವಂಗ ನೋಡಿ, ನಾನು ಎಷ್ಟೆಷ್ಟು ತೋರಿಸ್ತಿದ್ದೀನಿ ಅಂತ ಅಷ್ಟೆಷ್ಟು ಮಾತ್ರ ಹಾಕ್ಕೊಳ್ರಿ. ನಾನು ಅದರ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ ಹಾಕಿಟ್ಕೊಂಡಿದ್ದೀನಿ. ನಾನು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟಿದ್ದೀನಿ. ನೀವು ಅದೇ ಥರನೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಚಕ್ಕೆ ಲವಂಗನ ಬೆಚ್ಚಗೆ ಮಾಡಿ ಇಟ್ಕೊಳ್ರಿ. ಬೇಕಾದರೆ ಪಲಾವ್ ಎಲೆನೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಅದಕ್ಕೆ ನಾನು ಚಕ್ಕೆ, ಲವಂಗ, ಉಳಿದಿರೋ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ ನಾನು. ಆಮೇಲೆ ಗಸಗಸೆನೂ ಮೆಣಸು ಹೇಳೋದು ಮರ್ತುಬಿಟ್ಟೆ. ಮೆಣಸು ಹಾಕಿ. ಮೆಣಸು ಏನಕ್ಕಂದರೆ ನಮಗೆ ಖಾರ ಸಾಲದಿಲ್ಲ ಅದಕ್ಕೆ, ಈ ಮಸಾಲ ಐಟಮ್ನಾಗ ಒಂದು ಸ್ವಲ್ಪ ಖಾರ ಇರುತ್ತೆ ಅಲ್ವಾ, ಹಂಗಾಗಿ ಮೆಣಸು ಹಾಕಿ ಆದಮೇಲೆ ಒಂದು ಸ್ವಲ್ಪ ಗಸಗಸೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ನಾನು ಅಲ್ಲಿ ನೋಡಿ ಗಸಗಸೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಎಲ್ಲನೂ ಕಾಯಿ ತುರಿ ಬೇಕು ಅಂದಿದ್ದವ್ರು ಕಾಯಿ ತುರಿ ಹಾಕ್ಕೋಬೋದು. ನಾನು ಹಾಕಿಲ್ಲ ಇದರಲ್ಲಿ ಕಾಯಿ ತುರಿನೇ ಹಾಕ್ಬಿಟ್ಟು ರುಬ್ಕೋಬೋದು, ಅಥವಾ ಕಾಯಿ ತುರಿ ಮೇಲೆ ನಾವು ಮಾಡೋವಾಗಲೇ ಕಾಯಿ ತುರಿನೂ ಹಾಕ್ಕೋಬೋದು. ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ನಾನು ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿಲ್ಲ. ಇದು ಒಂಥರ ಚೆನ್ನಾಗಿತ್ತು ಕಾಯಿ ತುರಿ ಹಾಕ್ಕೊಳ್ಳಿಲ್ಲಂಗೆ. ಇದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ರಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ನಾವು ಒಂದು ದೊಡ್ಡ ಕುಕ್ಕರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ, ಎಣ್ಣೆ ಹಾಕ್ಕೋಬೇಕು. ಅದಾದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಉದ್ದುದಕ್ಕೆ ಸೀಳಿಸ್ಕೊಂಡಿರೋ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ತುಪ್ಪ ಏನಕ್ಕೆ ಅಂದರೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಬೋದು, ಅಂದರೆ ಸಣ್ಣಕ್ಕಾದರೆ ಹೆಚ್ಕೊಬೋದು. ನಾನು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಹಾಕಿದ ಒಂದು ದೊಡ್ಡ ಗಡ್ಡೆ ಆದರೆ ಒಂದು 2-3 ಇದು ಚೆನ್ನಾಗಿ ಫ್ರೈ ಇದೆ. ಈಗ ನಾನು ಅವರೆಕಾಳು ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಅವರೆಕಾಳು ನಾನು ಇಟ್ಕೊಂಡ್ಬಿಟ್ಟು ಹಾಕ್ತಿದ್ದೀನಿ. ನಾವೇನೇನು ರುಬ್ಕೊಂಡಿದ್ದೀವಿ ಮಸಾಲೆ ಪೇಸ್ಟ್ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಹಾಕ್ತಿದ್ದೀನಿ ನಾನು. ಮಸಾಲೆ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಟೊಮೊಟೊನೂ ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಅರ್ಧ ಬೆಂದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು. ಅದಕ್ಕೆ ನಾನೀಗ ಟೊಮೊಟೊ ಆಗೋಗಿದ್ಮೇಲೆ ಈಗ ನಾವು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಅದು ಬಿಸಿ ಬರ್ತಿದೆ ಕ್ಯಾಮರಾಗೆ. ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು. ಖಾರದ ಪುಡಿ ನಾನು 1-1.5 ಚಮಚ ಹಾಕ್ಕೊಂಡಿದ್ದೀನಿ. ಅರಿಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಪರವಾಗಿಲ್ಲ ಏನೂ ಆಗೋಲ್ಲ. ಅದೇ ಅರಿಶಿಣದ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಎಲ್ಲ ಬೇಯೋಕ್ಕಂಗೆ ಇಡಬೇಕು. ಅದಾದಮೇಲೆ ನಾವೀಗ ಖಾರದ ಪುಡಿ 1-1.5 ಚಮಚ ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಅಷ್ಟೇ ಬೇಕು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಖಾರ ಕಡಿಮೆ ತಿನ್ನೋರು 1 ಚಮಚ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಫುಲ್ 1 ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ. ಒಳ್ಳೆ ಕಲರ್ ಇರೋದು, ಒಳ್ಳೆ ಇದು ಇರೋದು ತೊಗೊಳ್ರಿ. ನಾನು ಯೂಸ್ ಮಾಡೋದು MTR ನಾನು ಹಾಕ್ತಿದ್ದೀನಿ ಈಗ. ಅದಾದಮೇಲೆ ಒಂದು ಸ್ವಲ್ಪ 1-1.5 ಚಮಚದಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ. ಅದಕ್ಕೆ ಎಲ್ಲ ಖಾರ ಎಲ್ಲ ಬೇಳೆ ತರಕಾರಿ ಅದಕ್ಕೆ ಅಂಟಬೇಕಲ್ವಾ. ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಾಕಿದ್ಮೇಲೆ ಮಸಾಲೆ ಎಲ್ಲ ಹಿಡಿದಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇದನ್ನು 1 ನಿಮಿಷ ಮಿಕ್ಸ್ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಒಂದು 4-5 ಹನಿ ನಿಂಬೆಹಣ್ಣು ರಸ ಹಿಂಡ್ತಿದ್ದೀನಿ, ಟೇಸ್ಟ್ ಬರುತ್ತೆ ಅಂತ. ನೋಡಿ, ನಾನು ಅಷ್ಟೇ 4-5 ಡ್ರಾಪ್ಸ್ ನಿಂಬೆಹಣ್ಣು ಹಿಂಡ್ತಿದ್ದೀನಿ. ನಾನು ಅಕ್ಕಿನೂ ಹಾಕ್ಬಿಟ್ಟೆ, ನಾನು ಸ್ಕಿಪ್ ಆಗಿದೆ ಅದು.
ನಾನು ತೋರ್ಸೋಕ್ಕಾಗಿಲ್ಲ. ಇನ್ನೊಂದು ದಿನ ಮಾಡಿದಾಗ ನಾನು ನೀಟಾಗಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಮಾಡ್ಕೊಳ್ಳಿ. ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಅಕ್ಕಿ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಇತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೋಡಿ, ನಿಮ್ಮ ಮನೆಯಲ್ಲೇ ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಒಂದು 3 ವಿಸಿಲ್ಸ್ ಹೊಡೆಸಿ ಸಾಕು. 3 ವಿಸಿಲ್ಸ್ ಬರೋ ತನಕ ಸಾಕು. ಇದು ತುಂಬಾ ಟೇಸ್ಟ್ ಇರುತ್ತೆ. ನೀವು ಯಾವ ಥರ ಮಾಡ್ತೀರಾ ಟೊಮೊಟೊ ಬಾತ್, ಅವರೆಕಾಳು ಟೊಮೊಟೊ ಬಾತ್ ಅಂತ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಮತ್ತು ನಿಮಗೆ ಸಿಗ್ತೀನಿ.